ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಿಳಿಯುವ, ಅದಕ್ಕೆ ಬೇಕಾದ ಪರಿಹಾರವನ್ನು ಕಂಡುಕೊಳ್ಳುವ. ಇವತ್ತು ನಾವು ಮಾಡುವಂತಹ ಪ್ರಾಣಾಯಾಮ ಅಗ್ನಿಸಾರ ಎಂಬುದು. ಅಗ್ನಿಸಾರ ಇದನ್ನು ಮಾಡಬೇಕಾದರೆ ಸ್ವಲ್ಪ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ವಜ್ರಾಸನ ಅಂದರೆ ಎರಡು ಕಾಲುಗಳನ್ನು ಹಿಂದೆ ಮಾಡಿ ಪೂರ್ಣ ನೆಟ್ಟಗೆ ಕೂತುಕೊಳ್ಬೇಕು. ಬೆನ್ನೆಲುಬು ನೇರ ಮಾಡಿಕೊಳ್ಬೇಕು. ಈ ಮಂಡಿಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟುಕೊಳ್ಬೇಕು. ಬೆನ್ನೆಲುಬನ್ನು ಆದಷ್ಟು ನೇರ ಮಾಡಿಕೊಳ್ಳೋದು. ವಿಶೇಷವಾಗಿ ನಮ್ಮ ಜಠರ, ಇಲ್ಲಿ ಗಮನಿಸಬೇಕಾದ ಜಠರ. ವಿಶೇಷ ತಲೆನೋವು ಯಾರಿಗೆ ಆಗುತ್ತೆ, ಸಂಜೆ ಆಗುವಾಗ ತಲೆ ಸಿಡಿತ ಆಗೋದು. ತಲೆ ಸಿಡಿತಕ್ಕೆ ಮೂಲ ಕಾರಣ ಅಜೀರ್ಣ ಆಗುವಂಥದ್ದು. ಇನ್ನು ಪಿತ್ತದಿಂದಲೂ ತಲೆ ಸಿಡಿತದೆ, ಅಥವಾ ಮಾನಸಿಕ ಒತ್ತಡ ಆದರೂ ಕೂಡ ತಲೆ ಸಿಡಿತೆ. ಬೆಳಗಿಂದ ಸಂಜೆವರೆಗೆ ನೀವು ಟಿ ವಿಯ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಕೂತರೂ ಕೂಡ ತಲೆ ಸಿಡಿತದೆ. ಯಾಕಂದರೆ ಮಾನಸಿಕ ಒತ್ತಡಗಳು ಜಾಸ್ತಿ ಇರ್ತದೆ. ಅದನ್ನು ನೋಡ್ತಾ 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 ಅದಕ್ಕೇನು ಮಾಡಬೇಕು ಎಂಬುದೊಂದು ಮಾನಸಿಕ ಒತ್ತಡ ಆಗಲೂ ಕೂಡ ನಮಗೆ ಈ ರೀತಿಯ ತಲೆ ಸಿಡಿತ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಮೂರು ರೀತಿಯಿಂದ, ವಿಶೇಷವಾಗಿ ಮೂರು ರೀತಿ. ಒಂದು ಮಾನಸಿಕ ಒತ್ತಡ, ಎರಡನೇ ಅಜೀರ್ಣ ಆಗಿರುವಂಥದ್ದು. ಈ ಸಮಸ್ಯೆಗಳಿಂದಾಗಿ ನಮಗೆ ತಲೆ ಸಿಡಿತ ಬರ್ತದೆ. ಪಿತ್ತದ್ದು ಇನ್ನೊಂದು ಭಾಗ. ಹೀಗೆ ಮೂರರಿಂದ ನಮಗೆ ತಲೆ ಸಿಡಿತ ಬರುತ್ತೆ. ಅದರಲ್ಲಿ ಒಂದು ನಮ್ಮ ಜೀರ್ಣಾಂಗದ ಕೆಲಸವನ್ನು ಸರಿ ಮಾಡಿಕೊಳ್ಳುವುದು. ನಮ್ಮ ಜಠರ ಅಂದರೆ ಅದು ಒಂದು ಯಜ್ಞಕುಂಡ ಇದ್ದ ಹಾಗೆ. ಆ ಯಜ್ಞಕುಂಡಕ್ಕೆ ಏನೇನು ಹಾಕ್ತಾರೆ? ಈಗ ಒಂದು ಗಣಪತಿ ಹೋಮ ಮಾಡಬೇಕಾದ್ರೆ ಅದಕ್ಕೆ ಅಷ್ಟದ್ರವ್ಯ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ನವಧಾನ್ಯಗಳನ್ನು ಹಾಕ್ತಾರೆ ಅದಕ್ಕೆ. ಆಮೇಲೆ ತೆಂಗಿನಕಾಯಿ, ಒಣಗಿರುವಂಥ ತೆಂಗಿನಕಾಯಿ ಅದನ್ನು ಅದಕ್ಕೆ ಹಾಕ್ತಾರೆ. ಇದರ ಪರಿಣಾಮವಾಗಿ ಅಲ್ಲಿ ಪರಿಸರ ಶುದ್ಧಿ ಆಗುತ್ತೆ. ಆ ಉರಿದಿರತಕ್ಕಂತಹ ಭಸ್ಮ ಏನಿದೆ ಅದು ತುಂಬ ಅಮೂಲ್ಯವಾಗಿರುವಂತಹ ವಸ್ತು. ಅದನ್ನು ಯಾವುದೇ ಗಿಡ ಮರಗಳ ಬುಡಕ್ಕೆ ಹಾಕಿದರೆ ಒಳ್ಳೆ ಹುಲಸಾಗಿ ಗಿಡ ಮರಗಳು ಬೆಳೀತದೆ, ಒಳ್ಳೆ ಫಲ ಕೊಡುತ್ತೆ. ಹೀಗೆ ಹೇಗೆ ಹೋಮ ಮಾಡುವಾಗ, ಹವನ ಮಾಡುವಾಗ, ಯಾಗ ಮಾಡುವಾಗ ಯಜ್ಞಕುಂಡ ಇದೆಯೋ ಅದೇ ರೀತಿ ನಮ್ಮ ಜಠರವು ಕೂಡ. ಅದಕ್ಕೆ ಯಾವುದನ್ನು ಹಾಕಬೇಕೋ ಅದನ್ನು ಹಾಕಬೇಕು. ಕೆಲವೊಮ್ಮೆ ನಮಗೆ ಆಗುವ ಎಡವಟ್ಟುಗಳೇನೆಂದರೆ, ಈಗ ಎಲ್ಲ ಭಾರಿ ಖುಷಿ ಜೀವನ ಆದ್ದರಿಂದ ಎಲ್ಲರೂ ಫ್ರಿಜ್ ನೀರನ್ನೇ ಜಾಸ್ತಿ ಕುಡಿಯೋದು. ಅದು ತಂಪು ತಂಪು ಕುಡಿದ್ರೆ ಭಾರಿ ಖುಷಿ ಆಗೋದು. ಬಿಸಿಲಿಗೆಲ್ಲ ಹೋಗಿ ಬಂದಿರ್ತೀವಲ್ಲ, ಬಂದಾಗ ಆ ಫ್ರಿಜ್ ನೀರು ತಂಪು ತಂಪು ಕುಡಿದ್ರೆ ಖುಷಿ ಅಂತ ಆಗತ್ತೆ. ಆದರೆ ಅದು ನಮ್ಮ ಶರೀರಕ್ಕೆ ಮಾರಕ. ಹಾಗೆ ತುಂಬ ಬಿಸಿಯಾದ ನೀರು, ಈಗ ಕೊರೋನಾ ಬಂದ ಮೇಲೆ ಬೆಚ್ಚ 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 ಪರಡು ಅಂತ ಬಿಸಿ ಬಿಸಿಯೇ ಕುಡಿಬೇಕು ಅಂತ ಹೇಳಿ ವಿಪರೀತ ಬಿಸಿ ನೀರು ಕುಡಿತಿರ್ತೀವಿ ನಾವು. ಹಾಗೆ ತುಂಬ ಬಿಸಿಯಾದ ಆಹಾರವೂ ನೀರು ಒಳ್ಳೆಯದಲ್ಲ, ತಂಪು ಆಹಾರಗಳು ಒಳ್ಳೆಯದಲ್ಲ. ಅಂದರೆ ಮಧ್ಯಮವಾಗಿರಬೇಕು. ಹದಕ್ಕೆ ನಮಗೆ ಕುಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹದದ ನೀರನ್ನು ಕುಡಿಬೇಕು. ಯಾವಾಗ ಈ ರೀತಿ ನಾವು ಮಾಡಿಕೊಳ್ಳಲಿಲ್ವೋ ಆಗ ನಮ್ಮ ಜಠರಾಗ್ನಿ ಅದು ನಂದಿ ಹೋಗುತ್ತೆ. ಹಾಗಾಗಿ ಜಠರಾಗ್ನಿಯ ಉತ್ಪತ್ತಿಗೋಸ್ಕರ ಅಲ್ಲಿ ಮತ್ತೆ ಆ ಅಗ್ನಿಯನ್ನು ಪ್ರಜ್ವಲಿಸುವುದಕ್ಕೋಸ್ಕರ ಇರ್ತಕ್ಕಂತಹ ಕ್ರಿಯೆ ಇದು. ಅದಕ್ಕೆ ಅಗ್ನಿಸಾರ ಅಂತ ಹೇಳಿದ್ದಾರೆ. ಅಗ್ನಿಸಾರ ಅಂತ. ಅಗ್ನಿಸಾರದಲ್ಲಿ ಅಲ್ಲೊಂದು ಕುಂಭಕ ಬರುತ್ತೆ. ಕುಂಭಕ ಬಂದ ಮೇಲೆ ನಮ್ಮ ಹೊಟ್ಟೆಯನ್ನು ಇಚ್ಚುಕುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಅಲ್ಲಿ ಬೆಂಕಿಯ ಉತ್ಪತ್ತಿಯನ್ನು ಮಾಡುವ ಕೆಲಸ. ಪೂರಕ, ರೇಚಕ, ಕುಂಭಕಗಳ ಬಗ್ಗೆ ಹಿಂದೆ ನಾನು ಪಾಠದಲ್ಲಿ ಹೇಳಿದ್ದೇನೆ. ಪೂರ್ಣ ಗಾಳಿಯನ್ನು ಹೊರಗಡೆ ಬಿಡುವುದು.
ಬಾಕಿಯ ಕುಂಭಕ ಮಾಡ್ತಾ ಇದ್ದೇನೆ. ಹೊರಗಡೆ ಗಾಳಿ ಹಾಕಿದ್ದೇನೆ. ಈಗ ಪೂರ್ಣ ಹೊಟ್ಟೆ ಖಾಲಿಯಾಗಿದೆ. ಇದನ್ನು ಖಾಲಿ ಆದಮೇಲೆ, ಪೂರ್ಣ ಖಾಲಿ ಆಗಿದೆ ಅಲ್ಲ, ಖಾಲಿ ಆದಮೇಲೆ ಮತ್ತು ಹೊಟ್ಟೆಯನ್ನು ಇಚ್ಚುಕುವ ಕೆಲಸ, ಅಲ್ಲಿಂದ ಒಮ್ಮೆ ಹೊರಗಡೆ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿಂದ ಇದು ಈ ಥರ ತಳ್ಳುವಂಥದ್ದು. ಪೂರ್ಣ ಒಳಗೆ ಎಳ್ಕೊಳ್ಬೇಕು, ಪೂರ್ಣ ಹೊರಗಡೆ ತಳ್ಳಬೇಕು. ಒಳಗೂ ಹೊರಗೂ ಎಳ್ಕೊಳ್ಳುವ ತಳ್ಳುವ ಕೆಲಸಗಳನ್ನು ಮಾಡಬೇಕು. ಇದು ಉಸಿರಾಟದ ಕ್ರಿಯೆ ಜೊತೆಯಲ್ಲ, ಉಸಿರನ್ನು ಬಂದ್ ಮಾಡಿ, ಉಸಿರು ತಗೊಳ್ಲಿಕ್ಕಿಲ್ಲ, ಬಿಡಲಿಕ್ಕಿಲ್ಲ. ಇಲ್ಲಿ ಹೊಟ್ಟೆ ಒಳಗಡೆ ಗಾಳಿ ಇರಲ್ಲ. ಕೆಲವರು ಗಾಳಿ ತುಂಬಿಸಿ ಅಂದರೆ ಹೊಟ್ಟೆ ಒಳಗೆ ಗಾಳಿ ತುಂಬಲ್ಲ. ಗಾಳಿ ಇರುವುದು ಶ್ವಾಸಕೋಶದಲ್ಲಿ ಮಾತ್ರ. ಆ ಥರ ಹೊಟ್ಟೆಯಲ್ಲಿ ಆದರೆ ಒಂದು ಸಣ್ಣ ಪರಿಣಾಮ ಗೊತ್ತಾಗುತ್ತೆ, ಸ್ವಲ್ಪ ಹಿಗ್ಗುವ ಹಾಗೆ ಆಗುತ್ತೆ ಅಷ್ಟೇ. ಆದರೆ ಗಾಳಿಯಲ್ಲಿ ಏನು ಹೋಗಿ ತುಂಬಿಕೊಳ್ಳುತ್ತೆ ಅಂತಿಲ್ಲ. ಆದರೆ ಸ್ವಲ್ಪ ಹಿಗ್ಗುತ್ತೆ, ಅದು ಸ್ವಲ್ಪ ನಮಗೆ ವಿಕಸನ ಆದ ಹಾಗೆ ಕಾಣಿಸ್ತದೆ. ಹಾಗೆ ಅದನ್ನು ತಳ್ಳುವ ಮತ್ತು ಒಳಗಡೆ ತಗೊಳ್ಳುವಂಥ ಕ್ರಿಯೆಯನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಕೈಯನ್ನು ಬೇಕಾದರೆ ಮಂಡಿ ಮೇಲೆ ಇಟ್ಟುಕೊಳ್ಳಬಹುದು ಈ ರೀತಿ, ಅಥವಾ ಮುದ್ರೆಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಟ್ಟುಕೊಂಡ್ರೆ ನಿಮಗೆ ಸ್ವಲ್ಪ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಸ್ವಲ್ಪ ಸೊಂಟೆಲ್ಲ ನೇರ ಮಾಡಿ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗತ್ತೆ. ಹೀಗೆ ಇಲ್ಲಿಂದ ಪೂರ್ಣ ಗಾಳಿಯನ್ನು ಹೊರಗಡೆ ಹಾಕುವಂಥದ್ದು ಗಮನಿಸಿ. ಕಣ್ಣುಗಳನ್ನು ಮೆತ್ತಗೆ ಮುಚ್ಚಿಕೊಂಡು ಪೂರ್ಣ ಗಾಳಿಯನ್ನು ಹೊರಗಡೆ ಹಾಕುವಂಥದ್ದು ನೋಡಿ. ಈ ಕ್ರಿಯೆಯನ್ನು ಒಮ್ಮೆ ಮಾಡಿದ ಮೇಲೆ ಕನಿಷ್ಠ 3 ಬಾರಿ ಉಸಿರನ್ನು ತಗೊಂಡು ಬಿಡುವಂತಹ ಕ್ರಿಯೆಯನ್ನು ಮಾಡಬೇಕು. ಒಮ್ಮೆ ಆ ಕ್ರಿಯೆಯನ್ನು ಮಾಡಿದ್ದೇವೆ, ನಿಧಾನ ಉಸಿರು ತಗೊಳ್ಳೋದು ಬಿಡುವುದು, ಮತ್ತು ಉಸಿರು ತಗೊಳ್ಳೋದು ಬಿಡುವುದು, ಉಸಿರು ತಗೊಳ್ಳೋದು ಬಿಡುವುದು, ಥರ 3 ಸಲ ಮಾಡಿಕೊಳ್ಬೇಕು. ಆಗ ಬೆನ್ನೆಲುಬನ್ನು ನೇರ ಮಾಡಿಕೊಂಡು ನೆಟ್ಟಗೆ ಕೂತ್ಕೊಂಡು ಆ ಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. ಇಲ್ಲಿ ಒಳಗಡೆ ಹೊರಗಡೆ ತಳ್ಳುವ ಸಂದರ್ಭದಲ್ಲಿ ಆಗ ಸಹಜವಾಗಿ ನಮ್ಮ ಗಲ್ಲ ಅದು ಎದೆ ಹತ್ತಿರಕ್ಕೆ ಬರ್ತದೆ. ಇಲ್ಲೊಂದು ಬಂಧ ಬಿಡ್ತದೆ. ಗಾಳಿ ಮೇಲೆ ತಲೆಗೆ ಹತ್ತದ ಹಾಗೆ, ವಿಶೇಷವಾಗಿ ಮಿದುಳಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗದ ಹಾಗೆ ಇಲ್ಲಿ ಬಂದಾಗತ್ತೆ. ಅದಕ್ಕೆ ನೀವು ಉಸಿರನ್ನು ಬಿಡ್ತಾ ಇರುವಂತೆ ನೋಡಿ. ಸಹಜವಾಗಿ ಕುತ್ತಿಗೆ ಕೆಳಗಡೆ ಬರ್ತದೆ, ಗಲ್ಲ ಎದೆ ಹತ್ತಿರಕ್ಕೆ ಬರ್ತದೆ. ಇಲ್ಲಿ ಬಂದ ಮೇಲೆ ಆ ಕ್ರಿಯೆಯನ್ನು ಮಾಡುವಂಥದ್ದು, ಒಳಗಡೆ ಹೊರಗಡೆ ತಳ್ಳುವಂಥ ಕ್ರಿಯೆಯನ್ನು ಮಾಡೋದು. ಅದನ್ನು ಗಮನಿಸಿಕೊಂಡು ಇನ್ನೊಂದು ಬಾರಿ ಮಾಡೋಣ. ಆಗ ನಾನು ಕುತ್ತಿಗೆಯದ್ದು ಹೇಳಿರಲಿಲ್ಲ, ಈಗ ಕುತ್ತಿಗೆಯನ್ನು ಗಮನಿಸಿಕೊಂಡು ಇನ್ನೊಂದು ಬಾರಿ ಮಾಡೋಣ. ನೋಡಿ, ಇಲ್ಲಿಂದ ನೆಟ್ಟಗೆ ಕೂತಿದ್ದೀವಿ, ಸೊಂಟ ನೇರ ಇದೆ, ಹೃದಯವನ್ನು ವಿಕಾಸ ಮಾಡಿದ್ದೀವಿ, ಕಣ್ಣುಗಳನ್ನು ಮೆತ್ತಗೆ ಮುಚ್ಚಿಕೊಂಡಿದ್ದೀವಿ. ಈಗ ಪೂರ್ಣ ಉಸಿರು ತಗೊಳ್ತೀವಿ. ನಾನು ಪೂರ್ಣ ಉಸಿರು ತಗೊಂಡಿದ್ದೀನಿ ನೋಡಿ, ಪೂರ್ಣ ತಗೊಂಡಿದ್ದೀನಿ. ಇನ್ನು ತಗೊಳ್ತಾ ಇದ್ದೀನಿ. ಪೂರ್ಣ ಆದಮೇಲೆ ಇನ್ನು ತಗೊಳ್ಳಿಕ್ಕಿಲ್ಲ. ಆಗ ಉಸಿರನ್ನು ಬಿಡುವ ಕೆಲಸ. ಬಿಡ್ತಾ ಇರುವಂತೆ ಆಗ ತಲೆಯನ್ನು ಮುಂದಕ್ಕೆ ಬಾಗಿಸ್ತಾ, ಕುತ್ತಿಗೆಯಿಂದ ತಲೆಯನ್ನು ಮಾತ್ರ ಬಾಗಿಸ್ತಾ ಇದ್ದೇನೆ. ಬೆನ್ನು ಬಾಗಲಿಕ್ಕಿಲ್ಲ, ಬೆನ್ನು ನೇರ ಇದೆ, ಪೂರ್ಣ ಖಾಲಿ ಆಗ್ತಾ ಇದೆ. ಪೂರ್ಣ ಖಾಲಿ ಆಯಿತು. ಬೆನ್ನೆಲುಬು ನೇರ ಇರಬೇಕು, ಬೆನ್ನೆಲುಬಿನ ಬಗ್ಗೆ ಗಮನ ಇರಬೇಕು. ಪೂರ್ಣ ಹೊಟ್ಟೆ ಒಳಗೆ ಎಳ್ಕೊಂಡಿದೆ. ಈಗ ತಳ್ಳುವ ಕೆಲಸ. ಉಸಿರು ತಗೊಳ್ತಾ ನೇರ. ಇಲ್ಲಿ 3 ಬಾರಿ ಉಸಿರಾಟದ ಕ್ರಿಯೆ. ದೀರ್ಘ ನಿಧಾನ ಉಸಿರಾಟ. ಮುಖದಲ್ಲಿ ಓಜಸ್ಸು, ತೇಜಸ್ಸು, ಕಾಂತಿ ಉಂಟಾಗತ್ತೆ. ಚರ್ಮ ತುಂಬ ಸುಂದರ ಆಗತ್ತೆ. ಇನ್ನು ಮನಸ್ಸು ಅದಕ್ಕಿಂತಲೂ ಆನಂದವಾಗಿರ್ತದೆ.
ಪ್ರಶಾಂತವಾಗಿರುವ ಮನಸ್ಸು ಉಂಟಾಗತ್ತೆ. ದೀರ್ಘ ನಿಧಾನದ ಉಸಿರಾಟದ ಕ್ರಿಯೆಯನ್ನು ಮತ್ತೆ ಮತ್ತೆ ಮಾಡುವಂಥದ್ದು. ಇದನ್ನು ಕೂಡ 7 ಸರ್ತಿ ಈ ಕ್ರಿಯೆಯನ್ನು ಮಾಡಬೇಕು. 7 ಇದನ್ನು ಮಾಡಿಕೊಂಡ್ರೆ ಆಗ ಯಾವ ನಂದಿ ಹೋಗಿರುವಂಥ ಜಠರಾಗ್ನಿ ಅದು ಮತ್ತೆ ಉದ್ದೀಪನ ಆಗತ್ತೆ. ಇನ್ನು ನಮಗೆ ಭಾರಿ ದೊಡ್ಡ ಸಮಸ್ಯೆ ಏನಾಗುವುದಂದರೆ ತಲೆ ಸಿಡಿತಕ್ಕೆ ಮೂಲ ಕಾರಣ ವಾಯು ಸಂಬಂಧವಾಗಿರುವಂಥದ್ದು, ಗಾಳಿಯ ಸಮಸ್ಯೆಯಿಂದ ಆಗುವಂಥದ್ದು. ಕೆಲವು ಮಲಬದ್ಧತೆ ಆದಾಗ, ಸರಿಯಾಗಿ ನಮಗೆ ಮೋಷನ್ ಹೋಗದಿದ್ದಾಗ ಆಗ ಈ ಸಮಸ್ಯೆಗಳಾಗತ್ತೆ. ಅದಕ್ಕೆ ಇದನ್ನು ಮಾಡುವುದಕ್ಕೆ ಮೊದಲು ಯಾವುದಾದರೂ ಪೇಯಗಳು, ರಸವಾಗಿರ್ತಕ್ಕಂಥ ಆಹಾರಗಳನ್ನು ಸ್ವೀಕಾರ ಮಾಡಬೇಕು. ಗಟ್ಟಿ ಆಹಾರಗಳೆಲ್ಲ, ಏನಾದರೂ ಕಷಾಯಗಳು ಅಥವಾ ಜ್ಯೂಸ್ಗಳು ಇಂಥದನ್ನು ತಗೊಳ್ಬೇಕು. ಹಾಗೆ ತಗೊಂಡ್ರೆ ಆಗ ಆ ಕ್ರಿಯೆ ಆಗಲಿಕ್ಕೂ ಆಮೇಲೆ ಮುಂದುವರಿಲಿಕ್ಕೂ ಚೆನ್ನಾಗಾಗುತ್ತೆ. ಅದರಲ್ಲಿ ವಿಶೇಷವಾಗಿ ನಮಗೆ ಒಳ್ಳೆಯದು ಯಾವುದಂದರೆ ಈ ದ್ರಾಕ್ಷೆಯ ರಸ, ಅದರ ಜ್ಯೂಸ್ ಏನಾದ್ರು ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಅನಾನಸಿನದ್ದು ಅದನ್ನು ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಯಾರ್ಯಾರಿಗೆ ಈ ಥರ ಹೊಟ್ಟೆಯ ಸಮಸ್ಯೆ ಆಗಿದೆ ಅವರು ಆ ಜ್ಯೂಸನ್ನು ತಗೊಂಡು ಒಂದು 10 ನಿಮಿಷದ ನಂತರ ಇದನ್ನೊಂದು 7 ನಾವು ಮಾಡಿಕೊಂಡ್ರೆ ಆಗ ಹೊಟ್ಟೆಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತಲೆ ಸಿಡಿತ ಕಡಿಮೆ ಆಗುತ್ತೆ. ಇನ್ನೊಬ್ಬರ ಮೇಲೆ ರೇಗುವುದಿಲ್ಲ, ಟೆನ್ಷನ್ ಆಗುವುದಿಲ್ಲ, ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಆನಂದವಾಗಿ ಸಂಜೆವರೆಗೆ ಪ್ರಶಾಂತವಾಗಿ ಖುಷಿಯಾಗಿ ಆನಂದವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇದನ್ನು ಗಮನಿಸೋಣ. ಕೂತುಕೊಳ್ಳಲಿಕ್ಕೆ ಚಂದದ ಒಂದು ಬೆಡ್ಶೀಟ್ ಇಟ್ಕೊಳ್ಬೇಕು. ಗಾಳಿ ಬೆಳಕು ಚಂದಕ್ಕೆ ಓಡಾಟ ಮಾಡುವ ಹಾಗೆ ಇರಬೇಕು. ಇದರ ಮುಖಾಂತರವಾಗಿ ನಾವು ಇದನ್ನು ಅಭ್ಯಾಸ ಮಾಡಿಕೊಂಡು ನಿರಂತರವಾಗಿ ಮಾಡುವುದರಿಂದ ಡಾಕ್ಟರ್ ಹತ್ರ ಹೋಗುವಂಥದ್ದು ಕಡಿಮೆ ಆಗುತ್ತೆ. ಡಾಕ್ಟ್ರ್ ಇಲ್ಲದೆ ಬದುಕಲಿಕ್ಕೆ ಅಸಾಧ್ಯ. ಈಗ ಹೋಗುವುದು ಕಡಿಮೆ ಆಗುತ್ತೆ. ಅದು ಕಡಿಮೆ ಮಾಡಿಕೊಳ್ಳೋಣ, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶ್ರೀ ಗುರುಗಳನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದಿಸ್ತಾ ಕೊನೆ ಮಾಡೋಣ. ಬೆನ್ನೆಲುಬು ನೇರ ಮಾಡಿಕೊಳ್ಳಿ, ಚಿನ್ಮುದ್ರೆ ಮಾಡಿಕೊಂಡು ಮಂಡಿ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ದೀರ್ಘ ಉಸಿರಾಟ, 3 ಬಾರಿ ಓಂಕಾರ, ಕೊನೆಯಲ್ಲಿ ಶಾಂತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರಾಂ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು.